ಪರಿಶುದ್ಧ ಗಂಗೆ ಸ್ವರೂಪ ಹಿಂದೂ ಧರ್ಮ. ಈ ಹಿಂದೂ ಧರ್ಮದ ಮೇಲೆ ನಿರಂತರ ಆಘಾತ ನಡೀತಾ ಇದೆ. ಹೋಳಿ ಇರಲಿ, ದೀಪಾವಳಿ ಇರಲಿ, ಹಿಂದೂಗಳಲ್ಲಿ ಸಾಂಸ್ಕೃತಿಕ ಆಘಾತ ನಡೀತಾ ಇದೆ. ಹಿಂದೂಗಳ ಆಚರಣೆಯ ಬಗ್ಗೆ ಪ್ರಸಾರ ಮಾಧ್ಯಮಗಳ ಮುಖಾಂತರ ಅಪಹಾಸ್ಯ ಮಾಡಲಾಗ್ತಾ ಇದೆ. ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನಗಳ ಮೇಲೆ ಆರೋಪಗಳನ್ನು ಮಾಡಲಾಗ್ತಾ ಇದೆ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು. ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಬಂಟ್ವಾಳ ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದಲ್ಲಿ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಶಂಕನಾದ ಮತ್ತು ವೇದ ಮಂತ್ರ ಪಠಣದೊಂದಿಗೆ ಅಧಿವೇಶನ ಪ್ರಾರಂಭಗೊಂಡಿತ್ತು. ಉದ್ಘಾಟನೆಯನ್ನ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ನೆರವೇರಿಸಿದರು. ಸನಾತನ ಸಂಸ್ಥೆಯ ರಮನಂದ ಗೌಡ, ಹೈಕೋರ್ಟ್ ವಕೀಲ ಕೃಷ್ಣಮೂರ್ತಿ, ಉದ್ಯಮಿಗಳಾದ ಎಂಜೆ ಶೆಟ್ಟಿ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯ ರಾಜ್ಯ ಸಮನ್ವಯಕ ಗುರುಪ್ರಸಾದ್ ಗೌಡ ಮೊದಲಾದವರಿದ್ದರು. ಅಧಿವೇಶನದಲ್ಲಿ ಹಿಂದೂ ರಾಷ್ಟ್ರ ಆಕ್ಷೇಪ ಮತ್ತು ಖಂಡನೆ, ಹಬ್ಬಗಳನ್ನು ಆಚರಿಸುವ ಯೋಗ್ಯ ಪದ್ಧತಿ ಮತ್ತು ಶಾಸ್ತ್ರಗಳ ಕುರಿತ 2 ಗ್ರಂಥಗಳ ಈ ಬುಕ್ ಬಿಡುಗಡೆ ನಡೆಯಿತು. ಅನ್ನೋ ಕಾರಣಕ್ಕೆ ಹೇಳ್ತೀನಿ, ಅಗತ್ಯ ಬಿದ್ದರೆ ಕೇರಳದೊಂದಿಗೆ ಮಂಗಳೂರಿಗೂ ಹಿಂದೂಗಳು ಕಿತ್ತಾಡ್ತಾರೆ. ಆ ಭಾಗ ಈ ಭಾಗ, ಆ ಪ್ರಾಂತ ಈ ಪ್ರಾಂತ ಅಂತ. ಮುಸಲ್ಮಾನರು ಯಾವತ್ತಾದ್ರೂ ಕಿತ್ತಾಡಿ ದುಡಿದಿರ ಇಲ್ಲ ರೀ. ಅವ್ರಿಗೊಂದು ವ್ಯವಸ್ಥಿತವಾಗಿರುವಂತ ಪರಿಕಲ್ಪನೆ ಇದೆ. 2047ಗೆ ನಾವೇ ಕಿತ್ತಾಡ್ತಾ ಇರೋದು. ಇವತ್ತು ನಾವು ನಿಶ್ಚಯ ಮಾಡ್ಬೇಕು, ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಇನ್ ಮುಂದೆ ಕಿತ್ತಾಟ ಇಲ್ಲ. ಯಾವ ಪ್ರಶ್ನೆ ಬಂದ್ರು ನಮ್ಮೊಳಗೆ ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನಾವು ಒಗ್ಗಟ್ಟಾಗಿರ್ಲಿಕ್ಕಿದ್ದೀವಿ ಅಂತ. ಎರಡನೇದು, ಒಂದು ತ್ಯಾಗಕ್ಕೆ ಸಿದ್ಧವಾಗಿದೆ. ಸ್ವಾಮಿ ವಿವೇಕಾನಂದರು ಅವರ ಸೋದರ ಸನ್ಯಾಸಿಗಳನ್ನು ಕೇಳ್ಕೊಳ್ತಾರೆ, ನಾನು ನಿಮ್ಮ ಹತ್ರ ಇನ್ನೇನು ಕೇಳ್ಕೊಳಲ್ಲ ಕಣ್ರಪ್ಪ, ಈ ಒಂದು ಜನ್ಮ ಜಪ ತಪ ಧ್ಯಾನ ಸಾಧನೆ ಎಲ್ಲ ಬಿಟ್ಟು ಜನರ ಉದ್ಧಾರಕ್ಕೆ ಅಂತ ಒಂದು ಜನ್ಮ ನನಗೋಸ್ಕರ ಕೊಡಿ. ಮುಂದಿನ ಜನ್ಮ ಬೇಕಿದ್ರೆ ಬಂದು ನೀವು ಭಗವದ್ಗೀತೆ ಓದಿ, ನೀವು ತಪಸ್ಸು ಮಾಡಿ, ನೀವು ಹಿಮಾಲಯಕ್ಕೆ ಹೋಗಿ, ಈ ಒಂದು ಜನ್ಮ ನನಗೋಸ್ಕರ ಕೊಡ್ತೀರಾ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ನನಗದನ್ನ ಕೇಳುವಾಗ ಅನ್ಸುತ್ತೆ, ನಮ್ಗೆ ಹೇಳ್ತಿರೋದವರು ಅಂತ. ಆದ್ರೆ ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರ್ನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ಒಂದು ರಾಷ್ಟ್ರ ಯಾಕೆ ಬೇಕು ಅಂತ ಇವತ್ತು ಯಾವುದೇ ಮಕ್ಕಳಿಗೆ ನೀವು ಕೇಳಿ, ಅಥವಾ ನಮ್ಮಲ್ಲಿರುವವರಿಗೆ ರಾಷ್ಟ್ರ ಯಾಕೆ ಬೇಕು ಅಂತ ಕೇಳಿದರೆ ಪ್ರಾಯ ಚೆನ್ನಾಗಿರ್ಲಿಕ್ಕೆ ಅಂತ ಹೇಳ್ತಾರೆ. ಕಷ್ಟ ಬರದೆ ಸುಖವಾಗಿರ್ಲಿಕ್ಕೆ ಅಂತ. ರಾಷ್ಟ್ರ ಅಂತ ಹೇಳುವಾಗಲೂ ಕೂಡ ನಮ್ಮ ಪಾರಮಾರ್ಥಿಕ ಸಾಧನೆಗೆ ಯಾವುದನ್ನು ನಾವು ಪಡೀಲೇಬೇಕು, ಈ ಶರೀರ ಬಂದ ಮೇಲೆ ಯಾವುದನ್ನು ಪಡೀಲೇಬೇಕು ಅಂತಹ ವಿಷಯವನ್ನ ಪಡ್ಕೊಳ್ಳಿಕ್ಕಾಗಿ ಬೇಕಾದ ಪರಿಸರವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಬೇಕಾದ ಒಂದು ಸಮೂಹ ಯಾವ ಒಂದು ಸೀಮೆ ಒಳಗಿರ್ಬೋದು, ಅದು ರಾಷ್ಟ್ರ. ನಾವು ಪಡೆದ ವಿದ್ಯೆಯನ್ನ, ನಾವು ಮಾಡುವ ವೃತ್ತಿಯನ್ನ ಯಾವ ರೀತಿಯಲ್ಲಿ ರಾಷ್ಟ್ರಕ್ಕಾಗಿ, ಯಾವ ರೀತಿಯಲ್ಲಿ ಧರ್ಮಕ್ಕಾಗಿ, ಯಾವ ರೀತಿ ಧರ್ಮ ಕಾರ್ಯವನ್ನು ಮಾಡಿದ ಕಾರ್ಯಕರ್ತರಿಗಾಗಿ ನಾವು ಸಮಯವನ್ನು ಮೀಸಲಿಟ್ಟು ನಾವು ಅದರಿಂದ ರಾಷ್ಟ್ರ ಕಾರ್ಯವನ್ನ ಮಾಡಬಹುದು ಅನ್ನೋ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಾವು ಕರ್ನಾಟಕದಲ್ಲಿ ಒಗ್ಗೆಲ್ಲರು ನಾವು ಯಾವ ರೀತಿಯಲ್ಲಿ ರಾಷ್ಟ್ರಕ್ಕೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡಬಹುದು, ಅದಕ್ಕೋಸ್ಕರ ನಾವು ಯಾವ ರೀತಿ ಸಂಘಟಿತರಾಗಬೇಕು. ಹಲವಾರು ಸಂದರ್ಭಗಳು ಇವತ್ತು ಇಲ್ಲಿ ಕಾರ್ಯಕ್ರಮ ಬರ್ತಾ ಕೂಡ ಆಲೋಚನೆ ಮಾಡಿದೆ. ಹಿಂದೂ ರಾಷ್ಟ್ರ ಅನ್ನೋ ಪದ ಕಂಡು ಬಂದ ತಕ್ಷಣನೇ ಪೊಲೀಸರು ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಕೊಡೋದಿಲ್ಲ ಅನ್ನೋದು.